ಸಾರ್ವಜನಿಕರ ಕುಂದುಕೊರತೆ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸ್ ಇಲಾಖೆಯಿಂದ ನೀಡಲಾಗುವಂತಹ ಸಹಕಾರದ ಬಗ್ಗೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಫೋನ್ ಇನ್ ಕಾರ್ಯಕ್ರಮ, ಸಾರ್ವಜನಿಕರ ಅಹವಾಲು ಸ್ವೀಕಾರ ಸಭೆ, ಸಂಚಾರ ಸಂಪರ್ಕ ಸಭೆ ಹೀಗೆ ಪ್ರತಿ ಶನಿವಾರ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಸಾರ್ವಜನಿಕರು ಏನೇ ಸಮಸ್ಯೆ ಇದ್ರೂ ನಮಗೆ ಮಾಹಿತಿಯನ್ನು ನೀಡಬಹುದು ಎಂದು ಉಪ ಪೊಲೀಸ್ ಆಯುಕ್ತ ದಿನೇಶ್ ಕುಮಾರ್ ಹೇಳಿದರು. ಕೇಂದ್ರ ಉಪವಿಭಾಗ ಮಂಗಳೂರು ನಗರ ಉರ್ವ ಪೊಲೀಸ್ ಠಾಣೆ ಇದರ ವತಿಯಿಂದ ಸಾರ್ವಜನಿಕ ಕುಂದುಕೊರತೆ ಸಭೆಯು ಇಂದು ಪೊಲೀಸ್ ಉಪ ಆಯುಕ್ತ ದಿನೇಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಜರುಗಿತು. ಪ್ರತಿ 2ನೇ ಶನಿವಾರ ಮತ್ತು 4ನೇ ಶನಿವಾರ ಉರ್ವ ಪರಿಸರದ ಜನತೆ ಈ ಕುಂದುಕೊರತೆ ಸಭೆಯಲ್ಲಿ ಭಾಗವಹಿಸಿ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿದರೆ ಪೊಲೀಸ್ ಇಲಾಖೆಯಿಂದ ಕ್ರಮ ವಹಿಸಲಾಗುವುದು ಎಂದರು. ಸಾರ್ವಜನಿಕರು ಭಾರಿ ಸಂಖ್ಯೆಯಲ್ಲಿ ಸಭೆಗೆ ಆಗಮಿಸಿ ತಮ್ಮ ವ್ಯಾಪ್ತಿಯ ಸಮಸ್ಯೆಗಳ ಬಗ್ಗೆ ಪೊಲೀಸರ ಗಮನ ಸೆಳೆದರು. ರಸ್ತೆ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ, ಹಿರಿಯ ನಾಗರಿಕರ ಸಮಸ್ಯೆಗಳನ್ನು ಗಮನ ಸೆಳೆಯಲಾಯಿತು. ಹೆಣ್ಮಕ್ಕಳಿಗೆ ರಕ್ಷಣೆ ನೀಡುವ ಬಗ್ಗೆಯೂ ಕೆಲವರು ಮಾತನಾಡಿ ಗಮನ ಸೆಳೆದರು. ಕೊನೆಗೆ ಮಾತನಾಡಿದ ಮಂಗಳೂರು ನಗರವನ್ನ ಮಾದಕ ಮುಕ್ತ ನಗರವನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮವನ್ನು ವಹಿಸ್ತಾ ಇದ್ದೇವೆ. ಜನಸ್ನೇಹಿ ಪೊಲೀಸಿಂಗ್ ಮಾಡುವ ಬಗ್ಗೆಯೂ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ಸಾರ್ವಜನಿಕರಿಗೆ ಏನೇ ಸಮಸ್ಯೆ ಬಂದರೂ ಕೂಡಲೇ ಇಲಾಖೆಯನ್ನು ಸಂಪರ್ಕಿಸುವಂತೆ ದಿನೇಶ್ ಕುಮಾರ್ ಮನವಿಯನ್ನ ಮಾಡಿದರು. ಉರ್ವ ಠಾಣೆ ಇನ್ಸ್ಪೆಕ್ಟರ್ ಭಾರತಿ ಅವರು ಪ್ರಸ್ತಾವಿಸಿದರು. ಹಿರಿಯ ನಾಗರಿಕರು ಒಬ್ಬಂಟಿಯಾಗಿರುವಂತವರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಒಬ್ಬಂಟಿ ಅಂತಂದ್ರೆ ಕೆಲವರು ಏನೇ ಆಗಲಿ ನಮ್ದು ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿದೆ. ಆಮೇಲೆ ನಾನಿಲ್ಲಿ 17 ವರ್ಷದಿಂದ ಇದ್ದೇನೆ. ಈ ಉರ್ವ ಸ್ಟೋರಿನ ಪರಿಸರ ಹೇಳ್ಬೋದು. ಸುತ್ತಮುತ್ತಲಿನ ಮಂಗಳೂರಿನ ಪರಿಸರ ತುಂಬಾ ಶಾಂತಿ ಪ್ರಿಯವಾಗಿ ನಡ್ಕೊಂಡು ಬಂದಿದೆ. ಯಾವುದೇ ರೀತಿಯಾದಂತಹ ಕಷ್ಟ ಸಮಸ್ಯೆ ಅನ್ನೋದು ನನಗಂತೂ ಒಂದ್ಸಲೂ ಕಾಣಲಿಲ್ಲ. KSRTCಯಿಂದ 2 ಸೈಡ್ ಫುಟ್ಪಾತ್, ಈ ಕೊಟ್ಟಾರ ಸೈಡ್ ಬರುವಾಗ ಫುಟ್ಪಾತ್ ನಡೆಯುವಾಗೇ ಇಲ್ಲ ಸರ್. ಯಾರಿಗೆ ಎಲ್ಲ ಪಾರ್ಕಿಂಗ್ ಫುಟ್ಪಾತಲ್ಲಿ ನಡೀತಾ ಇದೆ. ಡೈಲಿ ಫಿನಾಮಿನ. ಕೆಲವರು ಪರ್ಮನೆಂಟ್ ಮಾರ್ನಿಂಗ್ ಟು ಈವ್ನಿಂಗ್ ಅಲ್ಲೇ ಇರುತ್ತೆ ಗಾಡಿ, ಕಾರು. ಸೊ ಜನರಿಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಪರ್ಟಿಕ್ಯುಲರ್ ಕೆಲವು ಹೋಟೆಲ್ ಇದ್ದಾರಲ್ಲ, ಸೊ ಸಿವಿಯರ್ ಪ್ರಾಬ್ಲಮ್ ಸರ್. ಇನ್ನೊಂದು ಸರ್, ಕೊಟ್ಟಾರ ಚೌಕಿಯಿಂದ ಟವರ್ ಸರ್ವಿಸ್ ರೋಡಲ್ಲಿ ಅದು ಹೈವೇಲಿ ಹೋಗೋ ಬಸ್ಗಿಂತ ಫಾಸ್ಟ್ ಆಗಿ ಸಿಟಿ ಬಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಕೊಟ್ಟಾರ ಚೌಕಿ ಟವರ್ಸ್ಟು ಆ ಕೋಟಿಕಲ್ ಕ್ರಾಸ್ ಜನರಿಗೆ ಅಲ್ಲಿ ಫುಟ್ಪಾತು ಇಲ್ಲ, ನಡೀಲಿಕ್ಕೆ ಒಂದು ಸಾಧ್ಯನೇ ಇಲ್ಲ. ಅದರಿಂದ ದಯವಿಟ್ಟು ಅದಕ್ಕೆ ಏನಾದರೂ ಒಂದು ಸೂಕ್ತ ವ್ಯವಸ್ಥೆಯನ್ನು ತಾವು ಕಲಿಸಿಕೊಳ್ಳೋದಾಗಿ ನಮ್ಮಲ್ಲಿ ವಿನಂತಿಸ್ಕೊಳ್ತಾರೆ. ಅವರು ಎಷ್ಟೋ ಜನ ಒಬ್ಬಂಟಿಗಳು ವಾಸ ಮಾಡ್ತಿರ್ತಾರೆ, ಅವ್ರಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ಬೇಕು ಅಂತೇಳಿ. ಇದು ಬಹಳ ಹಿಂದಿನಿಂದಲೂ ಕೂಡ ಸರ್, ಎಲ್ಲಾ ಪೊಲೀಸ್ ಠಾಣೆಗಳಲ್ಲೂ ಕೂಡ ಹಿರಿಯ ನಾಗರಿಕರು ಒಬ್ಬಂಟಿಯಾಗಿರುವಂತವರ ಬಗ್ಗೆ ನಾವು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಒಬ್ಬಂಟಿ ಅಂತಂದ್ರೆ ಕೆಲವರು ಅಪಾರ್ಟ್ಮೆಂಟ್ಗಳಲ್ಲಿ ಇರ್ಬೋದು, ಒಂಟಿ ಮನೆಗಳಲ್ಲಿ ಇರ್ಬೋದು, ಈ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಅವರನ್ನ ಭೇಟಿ ಮಾಡ್ತಾ ಇದ್ದೀವಿ. ಮತ್ತೆ ತಿಂಗಳಿಗೊಮ್ಮೆ ನಾವು ಹಿರಿಯ ನಾಗರಿಕರ ಸಭೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಅಲ್ಲಿ ಹಿರಿಯ ನಾಗರಿಕರನ್ನ ಅವರೇನಾದ್ರೂ ಅವರ ಸಮಸ್ಯೆಗಳಿತ್ತು ಅಂದ್ರೆ ಅವರು ಈ ಒಂದು ಸಭೆಗೆ ಬರ್ಬೋದು. ಇಲ್ಲ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬೀಟ್ ವ್ಯವಸ್ಥೆ ಇದೆ. ಪ್ರತಿಯೊಂದು ಪೊಲೀಸ್ ಠಾಣೆಯನ್ನ ನಾವು ಬೀಟ್ಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ವಿ. ಪ್ರತಿಯೊಂದು ಬೀಟ್ಗಳಿಗೂ ಕೂಡ ಒಬ್ಬ ಬೀಟ್ ಅಧಿಕಾರಿ ಅಂದ್ರೆ ಒಬ್ಬ ಪೊಲೀಸ್ ಸಿಬ್ಬಂದಿ ಇರ್ತಾರೆ. ಅವರು ಆಗಿದ್ದಾಗೆ ಆ ಬೀಟ್ ಪರಿಸರಕ್ಕೆ ಹೋಗಿ ಅಲ್ಲಿ ನಾವು ಬೀಟ್ ಸದಸ್ಯರು ಅಂತ ಹೇಳಿ ಕೆಲವರನ್ನ ನೇಮಕ ಮಾಡಿರ್ತೀವಿ. ಅವರನ್ನು ಮಾತಾಡಿಸುವಂತದ್ದಾಗಲಿ, ಅಲ್ಲಿ ಸಭೆ ನಡೆಸಿ ಆ ಬೀಟ್ ಪರಿಸರದಲ್ಲಿ ಯಾರಿಗಾದ್ರೂ ಯಾವುದಾದ್ರೂ ಸಮಸ್ಯೆ ಇತ್ತು ಅಂತಂದ್ರೆ ಅದನ್ನ ಆಲಿಸುವಂಥದ್ದು ಮತ್ತೆ ಅದನ್ನ ಪರಿಹಾರ ಮಾಡುವಂತಹ ಈ ಒಂದು ಕೆಲಸ ಕೂಡ ನಮ್ಮ ಕಡೆಯಿಂದ ಆಗ್ತಾ ಇದೆ. ಮಂಗಳೂರು ನಗರವನ್ನ ಮಾದಕ ದ್ರವ್ಯ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತನ್ನುವಂತಹ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ನಾವು ಇದೇ ಆಗಸ್ಟ್ 15ರ ಒಳಗಾಗಿ ನಾವು ಪೊಲೀಸರು ಸೇರ್ಕೊಂಡಿದ್ದೀವಿ. ನಮ್ಮ ಜೊತೆಗೆ ವೈದ್ಯರು ಕೂಡ ಸೇರ್ಕೊಂಡಿದ್ದಾರೆ. ಸೊ ಜನಸಾಮಾನ್ಯರು ಇವುಗಳೆಲ್ಲರೂ ಕೂಡ